ಅಟ್ಲಾಸ್ ಅಂದರೆ ಸೈಕಲಿಗೆ ಅನ್ವರ್ಥ ಎನ್ನುವ ಕಾಲ ಇತ್ತು. ಯಾಕೆಂದ್ರೆ ಭಾರತದಲ್ಲಿ ಸೈಕಲಿನ ಹುಚ್ಚು ಹಚ್ಚಿದ್ದೆ ಅಟ್ಲಾಸ್ ಸೈಕಲ್ ಕಂಪನಿ. ಅಂತ ಅಟ್ಲಾಸ್ ಸೈಕಲ್ ಕಂಪನಿ ಮೊನ್ನೆ ಜೂನ್ 3ಕ್ಕೆ ಬಾಗಿಲೆಳೆದಿದೆ. ಹೌದು, ರಾಜಧಾನಿ ದೆಹಲಿಯ ಹೊರಭಾಗದ ಸಾಹಿಬಾಬಾದ್ನಲ್ಲಿದ್ದ ಕಂಪನಿಯ ಅತಿದೊಡ್ಡ ಮತ್ತು ಕೊನೆಯ ಉತ್ಪಾದನಾ ಘಟಕವನ್ನ ಕಂಪನಿ ಮುಚ್ಚಿದೆ. ಲಾಕ್ಡೌನ್ ಮತ್ತು ನಷ್ಟದ ಕಾರಣದಿಂದ ಕಂಪನಿಯನ್ನು ಈ ಸಮಯದಲ್ಲಿ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅದರ ಸಿಇಒ ಎನ್.ಪಿ. ಸಿಂಗ್ ರಾಣಾ ತಿಳಿಸಿದ್ದಾರೆ. ಇದೇ ವೇಳೆ ಉತ್ಪಾದನೆ ನಿಲ್ಲಿಸುವುದು ತಾತ್ಕಾಲಿಕ ಅಷ್ಟೇ. ಕಂಪನಿಗೆ ಸೇರಿದ ಹೆಚ್ಚುವರಿ ಆಸ್ತಿಯನ್ನು ಮಾರಿ 50 ಕೋಟಿ ರೂಪಾಯಿ ಸರಿದೂಗಿಸಿಕೊಂಡು ಉತ್ಪಾದನೆ ಆರಂಭಿಸುತ್ತೇವೆ ಎಂದಿದ್ದಾರೆ. ಇಷ್ಟಕ್ಕೂ ಕಂಪನಿ ಮುಚ್ಚಿದ ದಿನವೇ ಕಾಕತಾಳೀಯ. ಜೂನ್ 3 ಜಗತ್ತಿನಲ್ಲಿ ವಿಶ್ವ ಸೈಕಲ್ ಡೇ ಎಂದು ಆಚರಿಸಲಾಗುತ್ತದೆ. ಇದೇ ದಿನವೇ ಜಗತ್ತಿನಲ್ಲಿ ಕೋಟ್ಯಾಂತರ ಜನರ ಮನೆಗೆದ್ದಿದ್ದ ಸೈಕಲ್ ಕಂಪನಿಯನ್ನೇ ಮುಚ್ಚಿರುವುದು ನಿಜವಾಗಲೂ ಕಾಕತಾಳೀಯ. 1989ರಲ್ಲಿ ಸಾಹಿಬಾಬಾದ್ನಲ್ಲಿ ಸ್ಥಾಪನೆಯಾಗಿದ್ದ ಅಟ್ಲಾಸ್ ಕಂಪನಿಯ ಸೈಕಲ್ ಫ್ಯಾಕ್ಟರಿ ದೇಶದಲ್ಲಿ ಅತಿದೊಡ್ಡ ಘಟಕವಾಗಿತ್ತು. ಅಟ್ಲಾಸ್ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಉಳಿಸಿಕೊಂಡಿದ್ದ ಕೊನೆಯ ಘಟಕವು ಇದೇ ಆಗಿತ್ತು. ಒಂದು ತಿಂಗಳಲ್ಲಿ 2 ಲಕ್ಷದಷ್ಟು ಸೈಕಲ್ ಉತ್ಪಾದಿಸುತ್ತಿದ್ದ ಭಾರತದ ಏಕೈಕ ಸೈಕಲ್ ಕಂಪನಿಯು ಇದೇ ಆಗಿತ್ತು. ವಿಶೇಷ ಅಂದರೆ ಕಂಪನಿ ತನ್ನ ಉತ್ಪಾದನೆ ನಿಲ್ಲಿಸುವ ಬಗ್ಗೆ ಕೆಲಸಗಾರರಿಗೆ ಯಾವುದೇ ಮುನ್ಸೂಚನೆಯನ್ನು ಬಿಟ್ಟುಕೊಟ್ಟಿರಲಿಲ್ಲ. ಮೊನ್ನೆ ಲಾಕ್ಡೌನ್ ಕಳೆದು ಕೆಲಸಕ್ಕೆಂದು ಫ್ಯಾಕ್ಟರಿಗೆ ಬಂದಾಗ ಗೇಟ್ ಹೊರಗೆ ಅಂಟಿಸಿದ ನೋಟಿಸ್ ನೋಡಿ ನೌಕರರಿಗೆ ಅಚ್ಚರಿಯಾಗಿತ್ತು. ಕಂಪನಿ ಹಲವು ವರ್ಷಗಳಿಂದ ನಷ್ಟದತ್ತ ಸಾಗಿತ್ತು, ಕಷ್ಟದಲ್ಲಿಯೂ ನಡೆಸುತ್ತಾ ಬಂದಿದ್ದೇವೆ. ಆದರೆ ಸದ್ಯದ ಸ್ಥಿತಿಯಲ್ಲಿ ಕಂಪನಿ ನಡೆಸುವುದೇ ಕಷ್ಟವಾಗಿದೆ. ಕಚ್ಚಾ ವಸ್ತುಗಳನ್ನು ಖರೀದಿಸಲು ಹಣವಿಲ್ಲ. ಇಂತಹ ಸ್ಥಿತಿಯಲ್ಲಿ ಕಂಪನಿ ನಡೆಸಲು ಸಾಧ್ಯವಿಲ್ಲ ಎಂದು ನೋಟಿಸ್ನಲ್ಲಿ ಬರೆದಿತ್ತು. ಹಾಗಿದ್ದರೂ ಕೆಲಸಗಾರರು ರಜಾದಿನ ಹೊರತುಪಡಿಸಿ ಹಾಜರಿ ಹಾಕಿ ಹೋಗುವಂತೆ ಸೂಚನೆ ನೀಡಲಾಗಿತ್ತು. 2014ರ ಬಳಿಕ ನಷ್ಟದತ್ತ ಸಾಗಿದ ಅಟ್ಲಾಸ್ ಕಂಪನಿ ಅದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಮಲಾನ್ಪುರ್ನಲ್ಲಿದ್ದ ಮೊದಲ ಘಟಕವನ್ನು ಮುಚ್ಚಿತ್ತು. ಆನಂತರ 2018ರ ಫೆಬ್ರವರಿಯಲ್ಲಿ ಹರಿಯಾಣದ ಸೋನೆಪತ್ನಲ್ಲಿದ್ದ ಘಟಕವನ್ನು ಬಾಗಿಲು ಹಾಕಿತ್ತು. ಹಾಗೆ ನೋಡಿದರೆ ಸೋನೆಪತ್ ಸೈಕಲ್ ಫ್ಯಾಕ್ಟರಿ ಕಂಪನಿಯ ಮೊಟ್ಟ ಮೊದಲ ಘಟಕ. 1951ರಲ್ಲಿ ಜಾನಕಿದಾಸ್ ಕಪೂರ್ ಸೋನೆಪತ್ನಲ್ಲಿ ಸೈಕಲ್ ಉತ್ಪಾದನೆ ಆರಂಭಿಸಿದ್ರು. ಸಣ್ಣ ಮಟ್ಟಿನ ಟಿನ್ ಶೆಡ್ ಹಾಕೊಂಡು ಅಟ್ಲಾಸ್ ಸೈಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹೆಸರಲ್ಲಿ ಆರಂಭಿಸಿದ ಫ್ಯಾಕ್ಟರಿ 12 ತಿಂಗಳಲ್ಲಿಯೇ 25 ಎಕರೆ ವ್ಯಾಪ್ತಿಗೆ ಬೆಳೆದಿತ್ತು. ಹೀಗೆ ಸಣ್ಣ ರೀತಿಯಲ್ಲಿ ಆರಂಭಗೊಂಡ ಅಟ್ಲಾಸ್ ಸೈಕಲ್ ಕಂಪನಿ ಅನಂತರ ಯಾವ ಮಟ್ಟಕ್ಕೆ ಬೆಳೆಯಿತೆಂದರೆ ಜಗತ್ತಿನಲ್ಲಿ ಅತಿದೊಡ್ಡ ಸೈಕಲ್ ಉತ್ಪಾದನಾ ಕಂಪನಿಗಳಲ್ಲಿ ಒಂದಾಗಿ ಬೆಳೆದು ನಿಂತಿತ್ತು. ಒಂದು ಹಂತದಲ್ಲಿ ವರ್ಷಕ್ಕೆ 40 ಲಕ್ಷ ಸೈಕಲ್ ಉತ್ಪಾದಿಸಿ ಹೊರದೇಶಗಳಲ್ಲೂ ಭಾರಿ ಬೇಡಿಕೆ ಕುದುರಿಸಿತ್ತು. ಸದ್ಯಕ್ಕೆ ಸಾಹಿಬಾಬಾದ್ ಘಟಕವನ್ನು ಸ್ಥಗಿತಗೊಳಿಸಿದ್ದು ಮಾತ್ರ. ಕೊರೋನಾ ಲಾಕ್ಡೌನ್ ನಮ್ಮನ್ನು ಮತ್ತೊಂದು ಸಂಕಷ್ಟಕ್ಕೆ ದೂಡಿದೆ. ಆದರೆ ನಾವು ಮತ್ತೆ ಮೇಲೆ ಬರುತ್ತೇವೆ. 70 ವರ್ಷ ಪುರಾತನವಾದಂಥ ನಮ್ಮ ಬ್ರ್ಯಾಂಡಿಗೆ ಇಂದಿಗೂ ಬೇಡಿಕೆ ಕಮ್ಮಿ ಆಗಿಲ್ಲ ಅಂತ ಸಿಇಒ ರಾಣಾ ಹೇಳ್ತಾ ಇದ್ದಾರೆ.